ಚಿನ್ನಾಭರಣ ಮಾರಾಟದಲ್ಲಿ ಹೆಸರು ಪಡೆದಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಂಗಳೂರು ವತಿಯಿಂದ ಬಡತನದಲ್ಲಿರುವವರಿಗೆ ಆಹಾರದ ಕಿಟ್ಗಳನ್ನು ನಗರದ ಕೇರಳ ಸಮಾಜಂ ಸಭಾಂಗಣದಲ್ಲಿ ವಿತರಿಸಲಾಯಿತು. ಈಗಾಗಲೇ ಚಿನ್ನಾಭರಣ ಮಾರಾಟದಲ್ಲಿ ಹೆಸರು ಪಡೆದುಕೊಂಡಿರುವ ಮಂಗಳೂರಿನ ಪಳ್ನೇರ್ನಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಬಡತನದಲ್ಲಿರುವವರಿಗೆ ಆಹಾರದ ಕಿಟ್ ವಿತರಣಾ ಸಮಾರಂಭ ಜರುಗಿತು. ನಗರದ ಕೇರಳ ಸಮಾಜಂ ಸಭಾಂಗಣದಲ್ಲಿ ಅತಿಥಿ ಗಣ್ಯರು ಬಡವರಿಗೆ ಆಹಾರದ ಕಿಟ್ ಅನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಕೇರಳ ಸಮಾಜಂನ ಅಧ್ಯಕ್ಷ ಟಿ.ಕೆ. ರಾಜನ್ ಅವರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನವರು ಉತ್ತಮ ಕೆಲಸವನ್ನ ಮಾಡುತ್ತಿದ್ದಾರೆ. ಬಡವರಿಗೆ ಸಹಾಯ ಮಾಡುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಕಂಡೀಷನ್ ಆಗ್ತದೆ ಅಂಚೆ ಎಂಗ್ಲ ಮೆಂಬರ್ಸ್ಗಳ ಭಾರಿ ಕಮ್ಮಿ ಮಾಡ್ತದೆ. ಎಂಗ್ಲ ಸಮಾಜಗಳು ಭಾರಿ ಕಮ್ಮಿ ಪಾಪದಾಗಲಿ ಕೊಡೆ ಭಾರತದಾಗಲಿ ಪೂರ ಸಾಧಾರಣ ಒಂದು ಅನುಕೂಲದಾಗಲಿ ಅಂಚೆ ಆಗಲೇ ಏರಿಗಲೇ ಎಂಗ್ಲಿಗೆ ಕೊಡ್ತಿದ್ವಿ ಈ ಇದು ಕೇಂದ್ರ ಸಮಾಜ ದಾಳ ನೀರಾಂಧ್ರಗಳಿಗೆ ಮಾತ್ರ ಎಂಗಿಗೆ ಕೊಡ್ರೆ ಬಾಕಿ ಪೂರ 3 ಲೋಕದಾಗಲಿ ಕೊಡ್ರೆ ಅವ್ರಿಗೆ ಗೊತ್ತಾಗ್ಬೋದು. ನಾಯಕೊಂಡ ಎಂಗ್ಲು ಭಾರಿ ಎಣ್ಣೆ ಕೆಲಸ ಮಾಡ್ಕೊಂಡೆ ಈ ಟೈಮಿಗೆ ನಿಂಗೆ ಕುಂಜು ಮಾಡ್ಕೊಡ್ಕೊಂಡು ಎಂಗ್ಲಿ ಭಾರಿ ಹಾಕೊಂಡು ನನ್ನ ಅಂಚನೆ ಎಂಗ್ಲಿಗೆ ದಾದ ಗಂಟ ಓಣಂ ಟೈಮಿಗೆ ಎಂಗ್ಲಿಗೆ ದಾದ ಮಾಡ್ಕೊಡೋದು ಆಲೋಚನೆ ಬಂತಂದ್ರೆ ಈಗ ಓಣಂ ಈ ಸರ್ತಿ ಮಲ್ಪುಜಿ ಆಡ ಎಂಗ ಮಲಯಾಳಕ್ಕೆ ಕೂಡ ಓಣಂದ ಟೈಮ್ ಹೆಚ್ಚಿನ ಕಾಣಿಕೆ ಎಂಗ್ಲಿ ಕೊಡ್ಬೋದು. ತದಬಳಿಕ ಮಾತನಾಡಿದ ಮಂಗಳೂರಿನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಮುಖ್ಯಸ್ಥರಾದ ಶರತ್ ಚಂದ್ರನ್ ಅವರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಿರಂತರವಾಗಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ഈ ಮೂಲಕ ಬಡವರಿಗೆ ಸಹಾಯ ಮಾಡುತ್ತಿದೆ ಎಂದು ಹೇಳಿದರು. കേരള സമാജത്തിനും അതുപോലെ തന്നെ രാജ്യത്തിനും ഇതിന്റെ എല്ലാ ഭാരവാഹികൾക്കും ഞാൻ വലിയൊരു നന്ദി പറയാണ്. കാരണം ഇതുപോലെയുള്ളൊരു ചാരിറ്റി ഒരു പ്രവർത്തനം നമുക്കിവിടെ ചെയ്യാൻ വേണ്ടിയിട്ടുള്ളൊരു അവസരം കൊടുത്തതിൽ ഇതുപോലുള്ള കുറേ പ്രവർത്തനങ്ങൾ നമ്മൾ ഈ കഴിഞ്ഞ ദിവസങ്ങളായിട്ട് ചെയ്തു വന്നിട്ടുണ്ട്. ഇപ്പോൾ 2000 നമ്മൾ ബാംഗ്ലൂരും അതിൻ്റെ ഡിപ്പെൻഡ് ആയിട്ടുള്ള ഏരിയകളിലൊക്കെ ഓൾറെഡി കൊടുത്തു കഴിഞ്ഞു. അപ്പോൾ ഇത് ഇന്നിവിടെ ഇങ്ങനെ ഒരു അവസരം ഒരുക്കി തന്ന രാജ്യത്തിനും അതുപോലെ തന്നെ കേരള സമാജത്തിന് അതിൻ്റെ ഭാരവാഹികളൊക്കെ ഞാൻ ഒരിക്കൽ കൂടി നന്ദി പറയുകയാണ്. ഇതുപോലെ തന്നെ മലബാർ ഗോൾഡ് ആൻഡ് ഡയമണ്ട്സ് പല രീതിയിലുള്ള ചാരിറ്റി പ്രവർത്തനങ്ങൾ നടത്തുന്നുണ്ട്. ഹോം ഫോർ ഹോംലെസ് എന്ന് പറഞ്ഞു കഴിഞ്ഞാൽ പാവപ്പെട്ട ആളുകൾക്ക് വീടില്ലാത്ത ആളുകൾക്ക് വീട് വെച്ച് കൊടുക്കാനുള്ള പ്രോഗ്രാം, അതുപോലെ തന്നെ ഗോൾഡൻ ഹാർട്ട് എന്ന് പറഞ്ഞിട്ട് പാവപ്പെട്ട കുട്ടികൾക്ക് മാരേജിനുള്ള സഹായം നൽകുന്നുണ്ട്. അതുപോലെ തന്നെ മെഡിസിൻ, അതുപോലെ തന്നെ സ്കോളർഷിപ്പ്, ഇതുപോലെ എല്ലാ സഹായങ്ങളും മലബാർ ഗോൾഡിന്റെ ഭാഗത്ത് നൽകുന്നുണ്ട്. ಈ ಸಂದರ್ಭದಲ್ಲಿ ಕೇರಳ ಸಮಾಜಂನ ಮಿಕ್ಸನ್ ಸೆಬಾಸ್ಟಿಯನ್, ಪಿ ರಾಜನ್, ಗೋಪಾಲನ್ ನಾಯರ್, ನಾರಾಯಣ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಪರಾನ್ನ, ಗೆಸ್ಟ್ ರಿಲೇಷನ್ ಮ್ಯಾನೇಜರ್ ಕಾರ್ತಿಕ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.